ನೀವು ಕೇಳೋದ್ರಿಂದ ಹೇಳ್ತೀನಿ ವಿಷಯ. 60 ಲಕ್ಷ ಅಂತಂದರೆ ನಿಮಗೆ ಗೊತ್ತು, ಗಿಫ್ಟ್ ಟ್ಯಾಕ್ಸ್ ಅಂತ 30ರಿಂದ 33% ಕಟ್ ಆಗುತ್ತೆ. ಅಂದರೆ ನನಗೊಂದು 40 ಲಕ್ಷ ಬರುತ್ತೆ. ಈಗ ಒಂದು ಲೆವೆಲಲ್ಲಿ ನೀವು ಚೆನ್ನಾಗಿದ್ದೀರಿ, ಒಂದು ಸಣ್ಣ ಒಂದು ಗೂಡು ಮಾಡ್ಕೊಂಡಿದ್ದೀರಿ, ತಂದೆಯನ್ನು ಇಲ್ಲಿ ಕರೆಸಿ ಜೊತೆಯಲ್ಲಿ ಒಂದಷ್ಟು ದಿನ ಕೂತ್ಕೊಳ್ಳಿಸ್ಬೇಕು, ಅಥವಾ ಅವರ ಜೊತೆ ಒಂದು ಅಕ್ಕನ ಒಂದ್ಸಲ ಕರೆಸೋಣ, ತಮ್ಮನ ಜೊತೆಗೆ ಒಂದು ಟ್ರಿಪ್ ಹೋಗೋಣ, ಇಂಥ ಏನಾದರೂ ಪ್ಲ್ಯಾನ್ ಇದೆಯಾ? ನಾನು ಸ್ವಲ್ಪ ಕಮ್ಮಿ ಮಾತಾಡೋದು ಫೋನಲ್ಲಿ, ಅವರು ನನ್ನ ಹತ್ರ ಕಮ್ಮಿ ಮಾತಾಡೋದು. ಅಕ್ಕನ ಹತ್ರ ತುಂಬ ಮಾತಾಡ್ತಾರೆ. ಸೊ ಅಕ್ಕನಿಗೆ ನಾನು ಫೋನ್ ಮಾಡಿ ಹೇಳ್ತಾ ಇದ್ದೇನೆ, ಅಕ್ಕ ಅಪ್ಪನಿಗೆ ಫೋನ್ ಮಾಡಿ ಮಾತಾಡ್ತಿರೋ. ಇನ್ನು ನನಗೆ ರಾತ್ರಿ ಕತ್ತಲೆಯಲ್ಲಿ ಇರೋದು ತುಂಬ ನನಗೆ ಭಯ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಹಿಂದೆ ನನಗೆ ಆ ಥರ ಒಂದು ಭಯ. ಕತ್ತಲೆಯಲ್ಲಿ ಒಬ್ಬನೇ ಮಲಗೋಕ್ಕಾಗಲ್ಲ. ಈಗ ನಾವು ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೋಡಿದಾಗ ನಿಮ್ಮ ಈ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಒಂದು ಆಸೆಯನ್ನು ತಿಳಿಸಿ ಅಂತ ಹೇಳಿದಾಗ ಸುಮಾರು ಜನ ಸುಮಾರು ರೀತಿಯಲ್ಲಿ ಕೇಳ್ಕೊಂಡ್ರು. ಈಗ ನಾವು ಒಂದು ದೊಡ್ಡ ಸ್ಟಾರ್ನ ಬೈಟ್ ಬೇಕು, ಅಥವಾ ನಮ್ಮ ಇಷ್ಟದ ತಿಂಡಿ ತಿನ್ನಬೇಕು, ನಮ್ಮ ಮನೆಯವ್ರನ್ನ ಕರೆಸಿ ಅಂತ. ನಿಮಗೆ ಆ ಕ್ಷಣದಲ್ಲಿ ಆಲೋಚನೆ ಬಂದದ್ದು ನಮ್ಮ ತುಳುನಾಡು ಕಲ್ಚರ್ನ ಹುಲಿವೇಷ. ಯಾಕೆ ಆ ಆಲೋಚನೆ ಬಂತು, ಆ ಒಂದು ಸ್ಟೇಜಿಗೆ ಹುಲಿವೇಷನ ಕರೆಸಬೇಕು, ನನಗೆ ನೋಡಬೇಕು ಅಂತ? ಅದೇ ಆ ವಿಶ್ ಅಂತ ಬಂದಾಗ ನಮಗೆ ಒಂದು ತಲೆಗೆ ಬರೋದೇ ಎಲ್ರಿಗಿದೆ, ನನಗೆ ಯಾರನ್ನೋ ಮೀಟ್ ಆಗಬೇಕು, ಯಾರನ್ನೋ ಮನೆಗೆ ಕರೆದು ಸ್ಪೆಷಲ್ ಫೀಲ್ ಮಾಡಬೇಕು, ಯಾರೊಬ್ಬ ವ್ಯಕ್ತಿನ ಕರೆದು ನಾವು ಮಾತಾಡಬೇಕು. ಬಿಕಾಸ್ ಅಲ್ಲಿ ನಿಮಗೆ ಇನ್ನೊಬ್ಬ ಮನೆ ಒಳಗಡೆ ಬಂದು ನಿಮ್ಮ ಹತ್ರ ನಿಮಗೆ ಕ್ಲೋಸ್ ಇರೋನು ಬಂದು ಮಾತಾಡ್ತಾನೆ ಅಂತಂದ್ರೆ ಆ ಫೀಲೇ ಬೇರೆ. ಅದು ಒಂದು ಹೊಸ ಪ್ರಪಂಚ ಸಿಗ್ದಂಗೆ ನಿಮಗೆ. ಬಿಕಾಸ್ ಅಲ್ಲಿ ಅಷ್ಟೇ ಜನ ಇರೋದು, ಇನ್ನೊಬ್ಬ ಬರ್ತಾನೆ, ಅದು ಯಾರೂ ಆಗುತ್ತೆ ನಮಗೆ. ಸೊ ನಮ್ಮ ಮನೆಯವರೆಲ್ಲ ಬಂದರೆ, ನಮಗೆ ಕ್ಲೋಸ್ ಇರೋರು ಬಂದರೆ ಅದು ಖುಷಿನೇ ಬೇರೆ. ಬಟ್ ನಾನೇನು ಅಂದ್ಕೊಂಡೆ, ಎಲ್ಲರ ತಲೆಯಲ್ಲಿ ಹಂಗೆ ಇದ್ದದ್ದು, ಯಾರನ್ನಾದ್ರೂ ಕರಿಬೋದು, ಅಥವಾ ತಿಂಡಿ ಕೇಳ್ಬೋದು, ಏನೋ ಇಷ್ಟ ಇರೋದು ಕೇಳ್ಬೋದು. ನನಗನ್ನಿಸ್ತು, ನಾನು ಆಲೋಚನೆ ಮಾಡಿದೆ, ನನಗೆ ಯಾರು ಇಷ್ಟ ಇದ್ದಾರೋ ಅವ್ರನ್ನ ಕರಿಬೇಕು. ಬಟ್ ನಮ್ಗೆ ಗೊತ್ತೂ ಇಲ್ಲ, ಈ ಥರ ಹುಲಿ ವೇಷ ಎಲ್ಲ ಕೇಳಿದ್ರೆ ಇಷ್ಟು ಜನರನ್ನ ಒಳಗೆ ಬಿಡ್ತಾರೋ ಅದು ಗೊತ್ತಿಲ್ಲ. ಬಿಗ್ ಬಾಸ್ ಆ ಥರ ಕ್ಲಾರಿಟಿ ಕೊಡಲ್ಲ, ನೀವು ಏನು ಬೇಕಾದ್ರೂ ಕೇಳಿ. ನಿಮಗೆ ಒಬ್ಬ ಮನುಷ್ಯ ಬರೋದೇ ಕಷ್ಟದ ವಿಷಯ. ಹುಲಿ ವೇಷ ಅಂದರೆ 10 ಜನ ಬರಬೇಕು, 15 ಜನ ಬರಬೇಕು. ನನಗೆ ಡೌಟ್ ಇತ್ತು, ಬಟ್ ನನ್ನ ತಲೆಯಲ್ಲಿ ಹೋಗ್ತಾ ಇತ್ತು, ನಾನು ಯಾರೋ ಒಬ್ಬರನ್ನ ಕರೆದು ಮಾತಾಡಿ ನನಗೆ ಖುಷಿ ಸಿಗ್ಬೋದು. ಡೆಫಿನೆಟ್ಲಿ ಆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ಬೋದು ನನಗೆ. ಇನ್ನು ಫಿನಾಲೆ 1 ವಾರದಲ್ಲಿದೆ. ಬಟ್ ನಾನು ಅಂದ್ಕೊಂಡೆ, ನನಗೊಬ್ಬನಿಗೆ ಖುಷಿ ಸಿಕ್ಕಿ ಏನು ಪ್ರಯೋಜನ ಅಲ್ವಾ? ಯಾರನ್ನೋ ಒಬ್ಬನ ಮೀಟ್ ಆಗಿ, ಅದು ಹೊರಗಡೆ ಇನ್ನೊಂದು 1 ವಾರ ಆದರೆ ಮೀಟ್ ಆಗ್ತೀನಿ. ಸೊ ನನ್ನ ಆಟಕ್ಕೆ ನನಗೊಂದು ಕಾನ್ಫಿಡೆನ್ಸ್, ಅವರು ಪಾಸಿಟಿವ್ ವೈಬ್ ಕೊಡ್ಬೋದೇ ಬಿಟ್ಟು ಬೇರೆ ನನಗೊಬ್ಬನಿಗೆ ಖುಷಿ ಆಗ್ಬೋದು. ಮನೆಯಲ್ಲಿರೋಂಥವ್ರಿಗೂ ಏನೋ ಖುಷಿ ಅಷ್ಟೊಂದು ಆಗಲ್ಲ. ನನಗೆ ಪರ್ಸ್ನಲಿ ಕನೆಕ್ಟೆಡ್ ಇರೋರು ಯಾರಾದರೂ ಬಂದರೆ ನಾನು ಅಂದ್ಕೊಂಡೆ, ಇದು ಒಂದು ಒಳ್ಳೆಯ ಅವಕಾಶ. ನನಗೆ ಒಬ್ಬನಿಗೆ ಸ್ವಾರ್ಥಕ್ಕಾಗಿ ನಾನು ಬಳಕೆ ಮಾಡೋದಕ್ಕಿಂತ ನಾನು ಕೇಳೋವಂಥ ವಿಷಯ ಹೆಂಗಿರಬೇಕು ಅಂತಂದರೆ, ಅದು ನನಗೂ ಖುಷಿ ಕೊಡಬೇಕು, ನನ್ನ ಮನೆಯಲ್ಲಿರೋರಿಗೂ ಖುಷಿ ಕೊಡಬೇಕು, ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಇರೋರಿಗೂ ಏನೋ ಒಂದು ಖುಷಿ ಕೊಡಬೇಕು ಅಂತ. ಸೊ ಆವಾಗ ನಾನು ಅಂದ್ಕೊಂಡೆ, ನನ್ನ ತಲೆಗೆ ಬಂದಿದ್ದು 3 ವಿಷಯ: ಯಕ್ಷಗಾನ, ಒಂದು ನಮ್ಮ ದೈವ ಕೋಲ, ಈ ವಿಚಾರಗಳು, ಇನ್ನೊಂದು ಹುಲಿ. ಒಂದು ಯಕ್ಷಗಾನ ನಾನು ಅಂದ್ಕೊಂಡೆ, ಎಷ್ಟು ಟೈಮ್ ಅಂತ ಗೊತ್ತಿಲ್ಲ, ಒಂದು 15 ನಿಮಿಷ, ಅರ್ಧ ಗಂಟೆಲಿ ಯಕ್ಷಗಾನವನ್ನು, ಅಂದರೆ ಅರ್ಧ ಗಂಟೆಲಿ ಏನು ಮಾಡ್ಬೋದು, ಎಲ್ಲ ಮಾಡೋಕ್ಕಾಗಲ್ಲ, ಅದು ಇನ್ಕಂಪ್ಲೀಟ್ ಥರ ಫೀಲ್ ಆಗ್ಬೋದು. ದೈವ ಭೂತಕೋಲ ಇದು ನಾವು ಆ ವೇದಿಕೆಯಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ನಾವು ನೆನೆಸ್ಕೋಬೋದು, ಅದ್ರ ಬಗ್ಗೆ ಮಾತಾಡ್ಬೋದು, ಅಲ್ಲಿ ಕರ್ಸೋಕ್ಕಾಗಲ್ಲ. ಸೊ ಹುಲಿ ವೇಷ ಬಂದರೆ ನಮ್ಮೊಂದು ಕಲ್ಚರ್ ಅದು. ಒಬ್ಬ ತುಳುನಾಡಿನವನಾಗಿ ಅಥವಾ ಒಬ್ಬ ಮಂಗಳೂರಿನವನಾಗಿ ಹುಲಿ ವೇಷದ ಸೌಂಡ್ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಒಳಗಡೆ ಹೋದ್ಮೇಲಂತೂ ನಿಮ್ಗೆ ಹುಲಿ ವೇಷ ಎಷ್ಟು ಮಿಸ್ಸಿಂಗ್ ಆಗುತ್ತೆ ಅಂದರೆ, ಮುಂದೆ ಒಂದು ಶೀಟ್ ಇದೆ, ಒಂದು ಶೀಟ್ ಹಾಕಿದ್ದಾರೆ, ಅದರಲ್ಲಿ ಹುಲಿ ವೇಷದ ಒಂದು ಫೋಟೋ ಹಾಕಿದ್ದಾರೆ. ಅದನ್ನ ನೋಡಿದಾಗೆಲ್ಲ ನನಗೆ ಮಂಗಳೂರು ಫೀಲು, ನಮ್ಮ ತುಳುನಾಡಿನ ಫೀಲ್ ಬರ್ತಾ ಇತ್ತು. ನಾನು ಅಂದ್ಕೊಂಡೆ, ಹುಲಿ ವೇಷ ಒಂದು ವೇಳೆ ಬಂದರೆ ಎಲ್ಲ ತುಳುವರಿಗೆ ಒಂದು ಹೆಮ್ಮೆಯ ಮೂಮೆಂಟ್. ಬಿಗ್ ಬಾಸ್ ಅಂದರೆ ನಿಮ್ಗೆ ಗೊತ್ತು, ವಿಶ್ವದಾದ್ಯಂತ ನೋಡುವಂಥ ಒಂದು ಬಲು ದೊಡ್ಡ ವೇದಿಕೆ. ಅಲ್ಲಿ ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಕಲೆಗಿಂತ ಜಾಸ್ತಿ ನಮಗೊಂದು ಇಮೋಷನ್ ಇದೆ ಹುಲಿ ವೇಷ ಅಂತಂದರೆ. ಒಂದು ವೇಳೆ ಹುಲಿ ವೇಷ ಇಲ್ಲಿಗೆ ಬಂದರೆ ನನಗೂ ಖುಷಿ ಆಗುತ್ತೆ, ನಾನು ಕುಣಿತೀನಿ, ನನಗೂ ಮಜಾ ಆಗುತ್ತೆ, ಮನೆಯಲ್ಲಿರೋರು ಕುಣಿತಾರೆ, ಅವ್ರಿಗೂ ಮಜಾ ಆಗುತ್ತೆ. ಆಮೇಲೆ ಇದ್ರ ಬಗ್ಗೆ ಮನೆಯವ್ರಿಗೆ ನಾನು ಹೇಳ್ಬೋದು, ಇದ್ರ ಕಲ್ಚರ್ ಏನು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ನಮ್ಮದು ಏನು ಕಲೆ ಇದೆ, ಏನು ಸಂಸ್ಕೃತಿ ಇದೆ. ಆ್ಯಂಡ್ ನಮ್ಮ ಊರವ್ರಿಗೆ ಎಷ್ಟು ಖುಷಿ ಆಗ್ಬೋದು, ಅಯ್ಯೋ ನಾನು ಒಬ್ಬ ಮಂಗಳೂರಿಂದ ಬಂದು, ಅಥವಾ ಒಂದೊಂದು ತುಳು ಏರಿಯಾದಿಂದ ಬಂದು ನಮ್ಮ ಒಂದು ತುಳುನಾಡಿನ ಕಲೆಯನ್ನು ಅಲ್ಲಿ ಆ ವೇದಿಕೆಯಲ್ಲಿ ಪ್ರದರ್ಶಿಸಿದರೆ ನಮ್ಮ ಒಂದು ಊರಿನವ್ರಿಗೆ ಎಷ್ಟು ಖುಷಿ ಆಗ್ಬೋದು. ಈ ಎಲ್ಲ ವಿಷಯಗಳು ಒಂದರಿಂದ ಆಗುತ್ತೆ. ಸೊ ನಾನು ಬರುತ್ತೇನೋ ಗೊತ್ತಿಲ್ಲ, ಬಟ್ ಒಂದು ವಿಶ್ ಪರವಾಗಿಲ್ಲ, ಒಂದು ವಿಶ್ ಬರದೇ ಇದ್ರೆ ಒಂದು ವಿಶ್ ಹೋದಂಗೆ ಆಗುತ್ತೆ. ಬಟ್ ಪರವಾಗಿಲ್ಲ, ನನಗೆ ಹುಲಿ ವೇಷ ಬಂದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ ಅಂತ ಕೇಳಿದೆ. ಬಿಗ್ ಬಾಸ್ ಪಾಪ ಎಷ್ಟು ಒಳ್ಳೆ ಮನಸ್ಸವರು ಅಂದರೆ ಕಳಿಸ್ಕೊಟ್ರು. ಬಿಗ್ ಬಾಸ್ ಮನೆಯಿಂದ, ಈ ಒಂದು ಆಟದಿಂದ ರೂಪೇಶ್ ಶೆಟ್ಟಿ ಕಲಿತಂಥ ಒಂದು ದೊಡ್ಡ ಪಾಠ ಏನು ಅಂತ ಹೇಳಿ? ಬಿಗ್ ಬಾಸ್ ಮನೆಯಿಂದ ನಾನು ಕಲಿತಂತಹ ಪಾಠ ಏನು ಅಂತಂದರೆ, ತುಂಬ ಪಾಠ ಕಲಿತೆ. ಒಂದು, ಹೊರಗಡೆ ನಾವು ಲೈಫ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಾ ಇದ್ದೀವಿ. ಇವಾಗ ಇಲ್ಲಿ ಬಂದಾಗ ನಮಗೆ
ಸಮಸ್ಯೆಗಳು ಸಣ್ಣ ಸಮಸ್ಯೆಗಳಿರುತ್ತೆ. ಸೊ ನಾವು ಅದನ್ನು ದೊಡ್ಡದಾಗಿ ಮಾಡಿ ಎಲ್ಲರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಮ್ಮ ಈಗೋ, ನಮ್ಮ ಆ್ಯಟಿಟ್ಯೂಡು, ನೀವೇ ತಪ್ಪಾದಾಗ ಅದು ನೀವೇ ಮಾಡಿರುವಂಥದ್ದು, ನಾನೇನೂ ಮಾಡಿಲ್ಲ ಅನ್ನೋವಂಥ ಆ್ಯಟಿಟ್ಯೂಡು, ಇದರಿಂದ ಲೈಫ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಆ್ಯಂಡ್ ಹೊರಗಡೆ ಹೆಂಗೆ ಅಂತಂದರೆ, ನೀವು ನನಗೇನಾದರೂ ಅಂದರೆ ನಾನು ನಿಮ್ಗೆ ಬೈದು ಹೋಗ್ತಾ ಇರ್ತೀನಿ, ನೀನು ಯಾರು ಹೇಳೋಕ್ಕೆ ಅಂತ ನಾನು ಬೈದು ಹೋಗ್ತಾ ಇರ್ತೀನಿ. ಆದರೆ ಮನೆ ಒಳಗಡೆ ನಿಮಗೆ ಏನಾಗುತ್ತೆ ಅಂದರೆ ಹೋಗ್ತಾ 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 ನನಗೇನಾಯಿತು ಅಂತಂದರೆ ಸೆಲ್ಫ್ ರಿಯಲೈಸೇಷನ್ಸ್ ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ತಪ್ಪುಗಳಾದಾಗ ನಂದೆಷ್ಟು ಸರಿ ಇರುತ್ತೆ ಅದರಲ್ಲಿ. ಇವಾಗ ನಾವೇನು ಮಾಡ್ತೀವಿ, 99% ಹಿಂದೆ ತಪ್ಪು, ನಂದು 1% ಅಂತ ಹೇಳ್ತೀವಿ ಹೊರಗಡೆ. ಬಟ್ ಅಲ್ಲ ಅನಿಸುತ್ತೆ ನಾವು ಸ್ವಲ್ಪ ಅನಲೈಸ್ ಮಾಡ್ಕೋತೀವಿ. ಓಕೆ, ಏನಾಗಿರ್ಬೋದು, ಒಬ್ಬರನ್ನ ದ್ವೇಷ ಮಾಡೋದಕ್ಕಿಂತ ಆ ಸಿಚುವೇಶನ್ ಬಗ್ಗೆ ನಾವು ಅರ್ಥ ಮಾಡ್ಕೋತೀವಿ. ಓಕೆ, ಆ ಸಿಚುವೇಶನಲ್ಲಿ ಅವ್ನು ಹಿಂಗೆ ಮಾಡ್ದ, ಸೊ ತಪ್ಪಿರ್ಬೋದು, ಸರಿ ಇರ್ಬೋದು. ಆಮೇಲೆ ಅಲ್ಲಿ ನಮ್ಮ ತಪ್ಪುಗಳಾದಾಗ ಹಿಂಗೆ ಬಂದು ಹೇಳ್ತಾ ಇರ್ತಾರೆ, ನಿನ್ನ ತಪ್ಪಿದು ಅಂತ ಯಾರೋ ಮುಲಾಜಿಲ್ದೆ ಹೇಳ್ತಾರೆ. ಅವಾಗ ನಮಗೆ ನಮ್ಮ ತಪ್ಪುಗಳು ಅರ್ಥ ಆಗ್ತಾ ಹೋಗುತ್ತೆ. ಹಾಗೂ ಲೈಫು ತುಂಬ ಸಿಂಪಲ್ ಇದೆ. ಅಲ್ಲಿ ನೋಡಿ, ಒಂದು ಸಣ್ಣ ಒಂದು ಮೀನಿನ ಫ್ರೈ ಬಂದರೆ ನಾವು ಏನೋ ಪ್ರಪಂಚದಲ್ಲಿ ಒಂದು ದೊಡ್ಡ ಒಲಿಂಪಿಕ್ ವಿನ್ ಆದಾಗ ಚೀರಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಹೊರಗಡೆ ಅದು ನಮ್ಗೆ ದೊಡ್ಡ ವಿಷಯನೇ ಅಲ್ಲ. ಏನಕ್ಕೆ ಅಂತಂದರೆ ನಾವೆಲ್ಲ ದುಡ್ಡಿನ ಕ್ಯಾಲ್ಕುಲೇಷನಲ್ಲಿ ಇದ್ದೀವಿ. ಒಂದು ಗಿಫ್ಟ್ ಬಂದರೂ ಇದಕ್ಕೆ ಇಷ್ಟಿರ್ಬೋದು, ಎಷ್ಟು ಸಣ್ಣ ಅಮೌಂಟಿನ ಗಿಫ್ಟ್ ಕೊಟ್ಟ, ಇಲ್ಲ ಒಂದು ಮೊಬೈಲ್ ಯಾರೋ ಆ ತಂದೆ ತೆಕ್ಕೊಟ್ರೆ ಅಪ್ಪ ಏನು 10,000 ಮೊಬೈಲ್ ಕೊಟ್ಟಿದ್ದಾರೆ, ಆ್ಯಪಲ್ ಕೊಟ್ಟಿಲ್ಲ ನನಗೆ. ಬಿಕಾಸ್ ಅವರ ಒಂದು ಪ್ರೀತಿ ಏನಿದೆ, ಅವ್ರು ಎಷ್ಟು ಕಷ್ಟಪಟ್ಟು ಎಷ್ಟು ಅಡ್ಜಸ್ಟ್ಮೆಂಟಲ್ಲಿ ಅದು ಕೊಟ್ಟಿದ್ದಾರೆ, ಅದು ಯಾವುದು ನಮಗೆ ಗೊತ್ತಾಗಲ್ಲ. ಹೊರಗಡೆ ಇದ್ದಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಒಳಗಡೆ ಒಂದು ಸಣ್ಣ ಪೇಪರ್ ಪೀಸಲ್ಲಿ ಏನೋ ಒಂದು ಬರ್ಕೊಟ್ರೆ, ಪಾಸಿಟಿವ್ ಆಗಿ ಬರ್ಕೊಟ್ರೂ ನಾವು ಖುಷಿ ಪಡ್ತೀವಿ. ಸೊ ಹೊರಗಡೆ ಬಂದಾಗ ನನಗೆ ಹೊರಗಡೆ ಪ್ರಪಂಚ ತುಂಬ ಈಸಿ ಇದೆ. ನಾವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀವಿ. ತುಂಬ ಈಸಿ ತಗೋತಾ ಇದ್ದೀನಿ ಲೈಫ್ನ ನಾನು. ಈಗ ಬಿಗ್ ಬಾಸ್ನಲ್ಲಿ ರೂಪೇಶ್ ಶೆಟ್ಟಿ ಅವರಿಗೆ 60 ಲಕ್ಷ ಬಂದಿದೆ. ಹೊರಗಡೆ ನೋಡ್ತಾ ಇರೋ ಅನಿಸಿರ್ಬೋದು 60 ಲಕ್ಷನೂ ರೂಪೇಶ್ ಶೆಟ್ಟಿ ಅವರ ಕೈಗೆ ಬರುತ್ತೆ, ಅವರು ಬಿಂದಾಸ್ ಆಗಿ ಆರಾಮವಾಗಿ 60 ಲಕ್ಷದಲ್ಲಿ ಎಂಜಾಯ್ ಮಾಡ್ಬೋದು ಅಂತ. ಇದು ನಿಜವಾಗ್ಲೂ ಅಷ್ಟು 60 ಲಕ್ಷನೂ ನಿಮ್ಮ ಕೈಗೆ ಬರುತ್ತಾ? ಹೊರಗಡೆ ಬಂದ ಮೇಲೆ ನಾವೇ ನೋಡ್ತಾ ಇದ್ದೇವೆ ಎಷ್ಟು ಖರ್ಚಿದೆ ಅಂತ ಹೇಳಿ. ಇದ್ರ ಬಗ್ಗೆ ನೀವೊಂದು ಕ್ಲಾರಿಟಿ ಪಬ್ಲಿಕ್ಕಿಗೆ ಕೊಡೋದಾದ್ರೆ. ನೀವು ಕೇಳೋದ್ರಿಂದ ಹೇಳ್ತೀನಿ ವಿಷಯ. 60 ಲಕ್ಷ ಅಂತಂದರೆ ನಿಮಗೆ ಗೊತ್ತು, ಗಿಫ್ಟ್ ಟ್ಯಾಕ್ಸ್ ಅಂತ 30ರಿಂದ 33% ಕಟ್ಟಾಗುತ್ತೆ. ಅಂದರೆ ನನಗೊಂದು 40 ಲಕ್ಷ ಬರುತ್ತೆ. 40 ಲಕ್ಷದಲ್ಲಿ ನಾನು ಹೋಗಿ ಹೊರಗೆ ಬಂದು ನೋಡಿದಾಗ ನನ್ನ ಟೀಮ್ ಅವರು ಪಾಪ ನನ್ನ ಡ್ರೆಸ್ಸು, ನನ್ನ ಖರ್ಚು ಆ್ಯಂಡ್ ಬೇರೆ ಬೇರೆ ಖರ್ಚುಗಳು ಅಂತ ಇವಾಗ ಆಲ್ರೆಡಿ ಒಂದು 4ರಿಂದ 5 ಲಕ್ಷ ಸಾಲನೇ ಇದೆ ನನಗೆ. ಅದನ್ನೇ ಕ್ಲಿಯರ್ ಮಾಡಬೇಕು ನಾನು. ಒಂದು 35 ಲಕ್ಷ ಉಳಿಯುತ್ತೆ. ಆ 35 ಲಕ್ಷದಲ್ಲಿ ನನ್ನ ಏನು ತಂಡ ಇದೆ, ಸಿನಿಮಾ ತಂಡ, ಅವರ ಸ್ಯಾಲ್ರಿ ಅದೆಲ್ಲ ಕೊಡಬೇಕು. ಇನ್ನೊಂದು ಸ್ವಲ್ಪ ಹೋಗುತ್ತೆ. ಆ್ಯಂಡ್ ನಾನು ಕೋಲ ಅದು ಇದು ಅಂತ ತುಂಬ ಹರಕೆ ಹೊತ್ತಿದ್ದೆ. ಆ ಎಲ್ಲ ಹರಕೆಗಳನ್ನು ತೀರಿಸಬೇಕು. ಆ್ಯಂಡ್ ನಂದು ತುಂಬ ಲೋನ್ಗಳಿದೆ. ಅದೆಲ್ಲ ಅಂದರೆ ಈ ಅಮೌಂಟಲ್ಲಿ ಕ್ಲಿಯರ್ ಆಗಲ್ಲ, ಬಟ್ ಒಂದು ಸ್ವಲ್ಪ ಕ್ಲಿಯರ್ ಮಾಡಬೇಕು. ಅದಾದಮೇಲೆ ನಾನು ಸ್ವಲ್ಪ ಏನು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಸ್ವಲ್ಪ ಅಂದ್ಕೊಂಡಿದ್ದೀನಿ. ಖಂಡಿತ ಇವಾಗ 40ರಲ್ಲಿ ಎಷ್ಟು ಉಳಿಯುತ್ತೆ ನಾನು ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಏನೇ ಆದರೂ ಆ ದುಡ್ಡಿಗಿಂತ ನನಗೆ ಜನ ಕೊಟ್ಟಿರುವಂಥ ಪ್ರೀತಿ ಮುಖ್ಯ. ದುಡ್ಡು ಇಲ್ಲದೆ ಓನ್ಲಿ ಟೈಟಲ್ ವಿನ್ ಆಗ್ತಾ ಇದ್ರು ನನಗೆ ಇಷ್ಟೇ ಖುಷಿ ಆಗ್ತಾ ಇತ್ತು. ಜನರು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಈ ಟೈಮಲ್ಲಿ ಒಂದು ತಾಯಿಯ ನೆನಪು ಬರುತ್ತಾ? ಈ ಟೈಮಲ್ಲಿ ಇರಬೇಕಿತ್ತು, ಎಲ್ಲ ಚೆನ್ನಾಗಿದ್ದು ನಮ್ಮ ಜೊತೆ ಇರಬೇಕಿತ್ತು ಅಂತ ಹೇಳಿದ್ರೆ, ನಾವು ನಿಮ್ಮ ತಂದೆಯ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತೇವೆ. ಆಗ ತಂದೆ, ನಾನು ಈ ಊರು ಬಿಟ್ಟು ಬರೋದಿಲ್ಲ, ಈ ಮನೆ ಬಿಟ್ಟು ಬರೋದಿಲ್ಲ, ನಾನು ಇಲ್ಲೇ ಹಾಯಾಗಿದ್ದೇನೆ ಅಂತ. ಈಗ ಒಂದು ಲೆವೆಲಲ್ಲಿ ನೀವು ಚೆನ್ನಾಗಿದ್ದೀರಿ, ಒಂದು ಸಣ್ಣ ಒಂದು ಗೂಡು ಮಾಡ್ಕೊಂಡಿದ್ದೀರಿ. ತಂದೆಯನ್ನು ಇಲ್ಲಿ ಕರೆಸಿ ಜೊತೆಯಲ್ಲಿ ಒಂದಷ್ಟು ದಿನ ಕೂತ್ಕೊಳ್ಳಿಸ್ಬೇಕು, ಅಥವಾ ಅವರ ಜೊತೆ ಒಂದು ಟ್ರಿಪ್ ಏನಾದರೂ ಹೋಗಬೇಕು. ಒಂದು ಅಂದರೆ ಸಾಕಷ್ಟು ಸಮಯ ದೂರ ಇದ್ರಿ, ಇನ್ನಾದರೂ ಸ್ವಲ್ಪ ಹತ್ತಿರ ಇರೋಣ, ಪ್ರೀಶಿಯಸ್ ಟೈಮನ್ನು ತಂದೆಗೂ ಕೊಡೋಣ, ಅಕ್ಕನ ಒಂದ್ಸಲ ಕರೆಸೋಣ, ತಮ್ಮನ ಜೊತೆಗೆ ಒಂದು ಟ್ರಿಪ್ ಹೋಗೋಣ, ಇಂಥ ಏನಾದರೂ ಪ್ಲ್ಯಾನ್ ಇದೆಯಾ? ಖಂಡಿತ ಆ ಥರ ಆಸೆಗಳಿದೆ. ಬಟ್ ಇನ್ನೊಂದೇನು ಅಂತಂದರೆ ನಮ್ಮ ತಂದೆ ಹಳ್ಳಿಯವರು, ಗ್ರಾಮದವರು. ಸೊ ನಾನು ಅವ್ರಿಗೆ ಜಾಸ್ತಿ ಅವರ ಒಂದು ಪರ್ಸ್ನಲ್ ಸ್ಪೇಸ್ ಅಥವಾ ಅವರೊಂದು ಕಂಫರ್ಟೇಬಲ್ ಝೋನ್ ಇದೆ. ಅವ್ರಿಗೆ ಅವ್ರಿಗೆ ಆ ಊರು ಬಿಟ್ಟು ಬರೋಕ್ಕಾಗಲ್ಲ. ಸೊ ಬೆಳೆದಿದ್ದೀರಿ ಇದಕ್ಕಿಂತ ಹಿಂದೆಯೂ ಕೂಡ ಅಲ್ಲ, ಆ ಥರ ಯಾವಾಗಲೂ ಅಂದರೆ ನಾನು ಒಂದ್ಸಲ ಅಕ್ಕ ಏನೋ ಹೇಳಿದ್ಲು, ಬೇಕಾದ್ರೆ ಮಂಗಳೂರಲ್ಲಿ ಒಂದು ಫ್ಲ್ಯಾಟ್ ತಗೊಂಡು ಆ ಥರ. ಅವರಿಂದ ನನಗೆಲ್ಲ ಆಗಲ್ಲ, ನೀವು ಹೆಂಗೆ ಬೇಕಾದರೂ ಅಂದರೆ ನೀವು ಇರಿ, ಬೇಕಾದರೆ ನನಗೆ ಅಲ್ಲಿ ಬರೋಕ್ಕಾಗಲ್ಲ, ನಾನು ಇಲ್ಲೇ ಇರೋದು ಅಂತಂದರೆ ಅವ್ರಲ್ಲಿ ಖುಷಿ ಇದೆ. ಖುಷಿಗಿಂತ ದೊಡ್ಡದು ಲೈಫಲ್ಲಿ ಬೇರೆ ಏನೂ ಇಲ್ಲ. ದುಡ್ಡು ಅಲ್ಲ ಖುಷಿಗಿಂತ ದೊಡ್ಡದು. ಸೊ ಆ ಖುಷಿನ ನಾನು ಸುಮ್ಮನೆ ಫೋರ್ಸ್ ಮಾಡಿ ಇಲ್ಲಿ ಬಂದಿರಿ, ಅವ್ರು ಬಂದರೆ ತುಂಬ ಖುಷಿ ನನಗೆ. ನನ್ನ ಇಲ್ಲಿ ಬಂದು ಇವಾಗೇನು ಆಫೀಸ್ ಮಾಡ್ಕೊಂಡಿದ್ದೀರಿ ತುಂಬಾ. ಸೊ ಇಲ್ಲಿ ಬಂದಿದ್ರೆ ನನಗೇನು ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ. ನನ್ನ ಫ್ಯಾಮಿಲಿ ಎಲ್ಲ ಒಟ್ಟಾಗೋದಕ್ಕಾದರೆ. ಬಟ್ ಅವರು ಇಷ್ಟು ವರ್ಷದಿಂದ ಆ ಜೀವನ ಶೈಲಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬಂದು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವ್ರದ್ದೇ ಒಂದು ಅಲ್ಲಿ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇದೆ, ಅವ್ರು ಪಾಪ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಆವಾಗ ಹೋಗ್ತಾ ಬರ್ತಾ ಇರ್ತೀನಿ. ಸೊ ಇನ್ನೂ ಇವಾಗ ಬಾಂಧವ್ಯ ಜಾಸ್ತಿ ಆಗಿದೆ. ಹಾಗಂತ ನಾನು ಇವಾಗ ಟ್ರಿಪ್ ಎಲ್ಲ ನಾನು ಕರೆಕ್ಟ್ ರೆಡಿ ಇದ್ದೀನಿ, ಬಟ್ ಅವ್ರಿಗೆಲ್ಲ ಕಂಫರ್ಟೇಬಲ್ ಆಗಲ್ಲ. ಅವ್ರದ್ದೊಂದು ಜೀವನ ಶೈಲಿ ಇದೆ ಪಾಪ. ನನಗೂ ಏನು ಅರ್ಥ ಆಗಿದೆ ಅಂತಂದರೆ,
ನಮಗೆ ಭಾವನೆಗಳು ಬರೋದು ಸಹಜ, ಅವ್ರದ್ದು ಭಾವನೆಗಳಿರುತ್ತೆ, ಎಲ್ಲ ಎಕ್ಸ್ಪ್ರೆಸ್ ಮಾಡುವಂಥ ವ್ಯಕ್ತಿತ್ವ. ಅಂದರೆ ಅವರು ಕೆಲವರೆಲ್ಲ ವ್ಯಕ್ತಿಗಳು ಎಕ್ಸ್ಪ್ರೆಸ್ ಮಾಡಲ್ಲ, ಮನಸ್ಸಲ್ಲಿರುತ್ತೆ. ಸೊ ಅವರಿಗೆ ಅವ್ರದ್ದು ಒಂದು ಜೀವನ ಶೈಲಿ ಇದೆ. ನಾನು ಅದನ್ನು ಡಿಸ್ಟರ್ಬ್ ಮಾಡಿಲ್ಲ, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನು ಫೋರ್ಸ್ ಮಾಡಲ್ಲ. ಬಿಕಾಸ್ ಅವ್ರು ಖುಷಿಯಾಗಿರೋದು ನನಗೆ ಇಂಪಾರ್ಟೆಂಟ್. ಅವ್ರ ಖುಷಿಯಿಂದ ಇಲ್ಲಿಗೆ ಬಂದರೆ ನನಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಬಟ್ ಅವ್ರ ಖುಷಿನ ಡಿಸ್ಟರ್ಬ್ ಮಾಡಿ ನೀವು ಹಿಂಗಿರಿ ಅಲ್ಲಿ ಹೋಗೋಣ, ಅದು ನಾನು ಮಾಡೋಕ್ಕೋಗಲ್ಲ. ಅವ್ರು ಖುಷಿಯಾಗಿರಬೇಕು. ನಾನು ಅಕ್ಕನಿಗೂ ಅದೇ, ನಾನು ಸ್ವಲ್ಪ ಕಮ್ಮಿ ಮಾತಾಡೋದು ಫೋನನ್ನು, ಅವರು ನನ್ನ ಹತ್ರ ಕಮ್ಮಿ ಮಾತಾಡೋದು. ಅಕ್ಕನ ಹತ್ರ ತುಂಬ ಮಾತಾಡ್ತಾರೆ. ಸೊ ಅಕ್ಕನಿಗೆ ನಾನು ಫೋನ್ ಮಾಡಿ ಹೇಳ್ತಾ ಇದ್ದೇನೆ, ಅಕ್ಕ ಅಪ್ಪನಿಗೆ ಫೋನ್ ಮಾಡಿ ಮಾತಾಡ್ತಾ ಇರೋ, ಬಿಕಾಸ್ ನಿಮ್ಮ ಹತ್ರ ತುಂಬ ಮಾತಾಡ್ತಾ ಇರೋ ಅಂತಂದರೆ ಅವ್ರಿಗೇನು ಖುಷಿ ಅದನ್ನ ಮಾಡಿ ನೀವು ಅಂತ ಅಷ್ಟೇ. ಏನಾದರೂ ಈಗ ಅಪ್ಕಮಿಂಗ್ ಪ್ಲಾನ್ಸ್ ರೂಪೇಶ್ ಶೆಟ್ಟಿ ಅವರದು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು? ಪಬ್ಲಿಕ್ ಈಗ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ರೂಪೇಶ್ ಅವರಲ್ಲಿ ಒಂದು ತುಂಬ ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಸ್ ಇದೆ. ಈಗ ಅಲ್ಲಿ ಸಡನ್ ಆಗಿ ಹೋಗ್ತೀರಿ, ಸಾಂಗ್ ಏನೋ ಕ್ರಿಯೇಟ್ ಮಾಡ್ತೀರಿ, ಇಮಿಡಿಯೇಟ್ ಆಗಿ ಹೇಳ್ತೀರಿ. ಆಮೇಲೆ ತುಂಬ ನಿಮ್ಮ ಒಂದೊಂದೇ ವಿಚಾರಗಳು ಹೊರಗಡೆ ಬಂತು. ಸಾಮಾನ್ಯವಾಗಿ ರೂಪೇಶ್ ಎಲ್ಲ ಯಾರೋ ಒಬ್ಬ ಒಂದು ಊರಿನ ಹುಡುಗ ಅಂತ ಅನ್ಕೊಂಡಿದ್ರು. ಬೇಸಿಂದ ಎಲ್ಲ ಬಂತು. ಆಲ್ಬಮ್ ಸಾಂಗಿಂದ ಶುರು ಮಾಡಿದ್ರು, ಸಿನಿಮಾಕ್ಕೆ ಬಂದರು, ಡೈರೆಕ್ಷನ್ ಮಾಡ್ತಾರೆ, ಕಲಾವಿದ ಕೂಡ ಹೌದು, ಸಾಂಗ್ ಕೂಡ ಬರೀತಾರೆ, ಸಾಂಗ್ ಕೂಡ ಹಾಡ್ತಾರೆ, ನಟನೆ ಕೂಡ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಹೈ ಇದೆ. ಹೊರಗಡೆ ಬರುವಷ್ಟರಲ್ಲಿ ಒಂದು 150-200 ಅಭಿಮಾನಿಗಳ ಸಂಘ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಹುಟ್ಟುಕೊಂಡಿದೆ. ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಜನಗಳು? ಅದೇ ಒಳಗಡೆ ಹೋಗ್ಬೇಕಾದ್ರೆ ಇಷ್ಟೊಂದು ಜನ ನನಗೆ ಹೊರಗಡೆ ಬಂದಾಗ ಇಷ್ಟೊಂದು ಜನ ಪ್ರೀತಿ ತೋರಿಸ್ತಾರೆ ಅಂದರೆ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ಫೇಮ್ ಸಿಗುತ್ತೆ, ಜನರಿಗೆ ರೀಚ್ ಆಗ್ತೀನಿ ಅನ್ನೋಂಥದ್ದು ಮಾತ್ರ ಇದ್ದಿತ್ತು ತಲೆಯಲ್ಲಿ. ಒಂಥರ ಕಣ್ಣೀರು ಬರುತ್ತೆ, ಈ ಥರ ಎಲ್ಲ ಆಗುತ್ತೆ ಜೀವನದಲ್ಲಿ. ಅವ್ರ ಪಾಪ ಅವ್ರ ಕೆಲಸ ಬಿಟ್ಟು ನಮಗೆ ಆ ಒಂದು ಟೈಮ್ನ ಕೊಡ್ತಾರೆ. ನಾನು ಅವ್ರಿಗೆ ಅದೇ ಹೇಳಿದ್ದು, ನಾನು ನಿಮ್ಮನ್ನು ಯಾರು ವೋಟ್ ಮಾಡ್ತೀರೋ ಒಂದಲ್ಲ ಒಂದಿನ ಪ್ರೌಡ್ ಫೀಲ್ ಮಾಡ್ತೀನಿ ಅಂತ. ಕಪ್ಪು ಅದ್ರಲ್ಲಿ ಒಂದಷ್ಟೇ. ಸೊ ಇನ್ನಷ್ಟು ಕೆಲಸ ಮಾಡಬೇಕು, ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಆ್ಯಂಡ್ ಅವರಿಗೆ ಖುಷಿ ಪಡಿಸುವಂತಹ ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು. ಇವಾಗ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ. ಏನಕ್ಕೆ ಅಂತಂದರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಕೆಲಸ ಮಾಡಿ ಅಂತ. ಸೊ ಅಂತ ಒಳ್ಳೆ ಸಿನಿಮಾಗಳು ಮಾಡೋದಷ್ಟೇ ನನ್ನ ಹಿಂದೆನೂ ಹಾಗೆ. ಸೊ ಸಿನಿಮಾ ಒಳ್ಳೇದು ಕೆಟ್ಟದ್ದು ಆಮೇಲೆ ಗೊತ್ತಾಗೋದು. ಯಾವುದೋ ಒಂದು ಸಿನಿಮಾ ಮಾಡಿದ್ರು ನಾನು ಎಲ್ಲ ಹಾರ್ಟ್ ಆ್ಯಂಡ್ ಸೋಲ್ ಕೊಡ್ತಾ ಇದ್ದೆ ಅದಕ್ಕೆ. ಸೊ ಎಷ್ಟು ಕಷ್ಟಪಡೋಕ್ಕಾಗುತ್ತೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ. ಸೊ ಇನ್ನೂ ಅದನ್ನು ಮಾಡ್ತೀನಿ. ಜನರಿಗೆ ಖುಷಿ ಕೊಡುವಂಥ ಕೆಲಸಗಳನ್ನು ಜಾಸ್ತಿ ಮಾಡ್ತೀನಿ. ಈಗ ಬಿಗ್ ಬಾಸಿಂದ ಹೊರಗಡೆ ಬರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಅಷ್ಟೊಂದು ಇರೋದಿಲ್ಲ. ಬಟ್ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಹೊರಗೆ ಬಂದ ಮೇಲೆ ರೂಪೇಶ್ ಸಾನಿಯಾ ಅವರನ್ನ ಕಾಂಟ್ಯಾಕ್ಟೇ ಮಾಡಲ್ಲ ಅಂತೆ, ಇನ್ನು ಫ್ರೆಂಡ್ಶಿಪ್ ಮುಂದುವರಿಯೋದಿಲ್ಲ ಅಂತ. ಏನು ಹೇಳ್ತೀರಿ ಕ್ಲಾರಿಟಿ ಕೊಡೋದಾದ್ರೆ ನೀವು ಆಡಿಯನ್ಸಿಗೆ ಡೈರೆಕ್ಟಾಗಿ ಈ ವಿಷಯ? ಇದಕ್ಕೆ ನಾನು ಹೇಳಿದಂದ್ರೆ ಅಂದರೆ ನನಗೆ ಇದು ಎಲ್ಲರೂ ಅಲ್ಲ, ಕೆಲವರು ಈ ಥರ ಅಂದ್ಕೊಂಡಿರಬಹುದು. ಒಂದೇನಾಗುತ್ತೆ, ಬಿಗ್ ಬಾಸ್ ಮನೆಯ ಒಳಗಡೆ ಇರಬೇಕಾದ್ರೆ ಪ್ರತಿಯೊಂದು ಮೂವ್, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಮಾತು ಅವ್ರಿಗೆ ಕೇಳುತ್ತೆ. ಸೊ ಹೊರಗಡೆ ಬಂದಾಗ ನಾನು ಅದನ್ನು ಅಂದರೆ ಆ ಲೆವೆಲಲ್ಲಿ ಯಾರಿಗೂ ಕಾಣಿಸಲ್ಲ. ನಾನು ಹೊರಗಡೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾತ್ರ ಕಾಣ್ತೀನಿ. ಸೊ ಹೊರಗಡೆ ಬಂದಾಗ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ವಿಷಯನೂ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ಇಲ್ಲ ಹೀಗೆ ಬಟ್ ಎಷ್ಟು ಅಂತ ನಾನು ಪ್ರೂವ್ ಮಾಡಿ ತೋರಿಸೋಕ್ಕಾಗುತ್ತೆ. ಹೊರಗಡೆ ಬಂದಮೇಲೆ ವೇದಿಕೆ ಕೆಳಗಡೆ ಮೀಟ್ ಆದ್ವಿ, ಆ್ಯಂಡ್ ಅದಾದಮೇಲೆ ಇನ್ನೊಂದು ಕಡೆ ನಾವು ಪರ್ಸ್ನಲಿ ಮೀಟ್ ಆದ್ವಿ ಕಾರ್ಯಕ್ರಮಕ್ಕೆ. ಇವಾಗ ಯಾರನ್ನು ನಾನು ಜಾಸ್ತಿ ಮೀಟ್ ಆಗಿಲ್ಲ. ಒಂದು ಗುರೂಜಿನ ಮೀಟ್ ಆಗಿರೋದು, ಒಂದು ನನ್ನ ದಾರಿಯಲ್ಲಿ ಅಲ್ಲೆಲ್ಲೋ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅವಾಗ ಸರ್ಪ್ರೈಸ್ ಆಗಿ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಂದೆ. ಇನ್ನೊಂದು ಸಾನಿಯಾ ಅವಳಿಗೂ ಗೊತ್ತು ನಾನು ಇವಾಗ ಸ್ವಲ್ಪ ಈ ಗೋಲ್ಡನ್ ಮೊಮೆಂಟನ್ನು ನಾನು ಜನರನ್ನು ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ನಾನು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಳಕೆ ಫಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಎಲ್ಲ ಮೀಡಿಯಾದಲ್ಲೂ ಹೋಗ್ತಾ ಇದ್ದೀನಿ. ಸೊ ಹಾಗೆ ಡೈಲಿ ಹೋಗಿ ನಾನು ಮನೆಗೆ ಹೋಗಿ ಮಾತಾಡೋಕ್ಕಾಗಲ್ಲ, ಬಟ್ ಫೋನ್ ಅಂತೂ ಮಾಡ್ತೀನಿ ನಾನು ಅವರಿಗೆ. ಆ್ಯಂಡ್ ಅವರು ಫೋನ್ ಮಾಡ್ತಾರೆ, ನಾನು ಫೋನಲ್ಲಿ ಟಚ್ಚಲ್ಲಿ ಇದ್ದೀನಿ. ಆ್ಯಂಡ್ ಅವರು ಸಾನಿಯನ್ಗೆ ಗೊತ್ತು ಈ ಚರ್ಚೆಗಳ ಅಂದರೆ ಅವಳು ಗೊತ್ತು ನಾನು ಹಿಂದೆ ಹೆಂಗಿದ್ದೆ ಹಂಗೆ ಇದ್ದೀನಿ ಅಂತ ಅವಳಿಗೆ ಗೊತ್ತಿದೆ, ನನಗೂ ಗೊತ್ತಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಹ್ಯಾಂಡಲ್ ಮಾಡ್ತಾ ಇಲ್ಲ. ಹಿಂದೆಯಿಂದ ಹೆಂಗೆ ಏನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡ್ಸು, ಅವರೇ ಈಗಲೂ ಮಾಡ್ತಾ ಇರೋದು. ನಾನು ಇನ್ನೂ ನನಗೆ ಸೋಷಿಯಲ್ ಮೀಡಿಯಾ ಒಂಥರ ಇರಿಟೇಟ್ ಆಗುತ್ತೆ ತಲೆಗೆ. ಸೊ ಅದಕ್ಕೆ ಬೇಡ ಅಂದಿದ್ದೀನಿ, ಸೋಷಿಯಲ್ ಮೀಡಿಯಾ ನಾನು ಕನೆಕ್ಟ್ ಮಾಡಬೇಡ ಸ್ವಲ್ಪ ದಿನ ಅಂತ. ಅವ್ರು ಹೆಂಗೆ ಹಿಂದೆ ಯೂಸ್ ಮಾಡ್ತಾಯಿದ್ರು ಹಂಗೆ ಯೂಸ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಲ್ಲಿ ಏನು ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಸೊ ಸಾನಿಯಾ ನಾನು ಫೋನಲ್ಲಿ ಮಾತಾಡ್ತೀವಿ, ಸಿಕ್ಕಿದ್ದೀವಿ ಕೂಡ. ಸೊ ಪದೇ ನಾನು ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೆ? ಪದೇ ನಾನು ಗೊತ್ತಿಲ್ಲ ನನಗೆ ಅದು. ಹಂಗೆ ಹೇಳೋರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಇವಾಗ ಬಿಗ್ ಬಾಸ್ ಮನೇಲಿ ಇಲ್ಲ ಅಲ್ವ, ಹೊರಗಡೆ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಅಲ್ಲಿ ಕಾಣೋಷ್ಟು ಇಲ್ಲಿ ಕಾಣಲ್ಲ, ಅಷ್ಟೇ ಡಿಫ್ರೆನ್ಸು. ಏನಾದರೂ ನಿಮ್ಮ ಫೇವ್ರೇಟ್ ಫುಡ್ ಇಂಥದ್ದು ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟದ್ದಿದೆಯಾ ಒಳಗಡೆ ನೀವು ಇದ್ದಾಗ? ಯಾಕಂದ್ರೆ ಹೊರಗಡೆ ಹೆಚ್ಚಿನವ್ರಿಗೆ ಕೋರಿ ರೊಟ್ಟಿ, ಪುಂಡಿಗಸಿ ಅಂಥದ್ದೆಲ್ಲ ತುಂಬ ಇಷ್ಟ ಇರುತ್ತೆ, ಅಲ್ಲಿ ಆಸೆ ಇರುತ್ತೆ, ಬಟ್ ಆಪ್ಷನ್ನೇ ಇಲ್ಲ. ಆ ಸಂದರ್ಭದಲ್ಲಿ ನನಗೆ ಅದೇ ಮೀನು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು. ಬಿಕಾಸ್ ಮೀನಿನ ಟೇಸ್ಟೇ ಮರ್ತೋಗ್ತಾ ಇತ್ತು ನನಗೆ. ಸೊ ಮೀನು ಹೆಂಗಿರುತ್ತೆ ಟೇಸ್ಟು, ಆ ದಿನ ಅಂದ್ರೆ 100 ದಿನಕ್ಕಿಂತಲೂ ಜಾಸ್ತಿ ಆಗಿತ್ತು. OTT ಒಂದ್ಸಲ ಬಂದಿದ್ದು ಬಿಟ್ರೆ ಬೇರೆ ಎಲ್ಲೂ ತಿಂದಿಲ್ಲ ಮೀನು.
ಸೊ ಮೀನು ತಿನ್ನಬೇಕು ಅಂತ ಆಸೆ ಆಯಿತು, ಮತ್ತು ರಸ್ಮಲಾಯಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಅದು ಬರ್ತಾ ಇತ್ತು ಗ್ಯಾಪಲ್ಲಿ, ಬಟ್ ಅದು ತುಂಬ ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಈಗ ನಿಮ್ಮ ಮತ್ತು ಸಾನಿಯಾ ಒಂದು ಫ್ರೆಂಡ್ಶಿಪ್ ಏನಿದೆ ಅದನ್ನು ಹೊರಗಡೆ ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಈ ಒಂದು ಜೋಡಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ? ನೀವು ಹೀರೋ ಆಗಿ, ಸಾನಿಯಾ ಹೀರೋಯಿನ್ ಆಗಿ, ತುಳು ಅಥವಾ ಕನ್ನಡ ಭಾಷೆ ಯಾವುದೇ ಇರಲಿ, ಒಂದು ಸಿನಿಮಾ ಅಥವಾ ವೆಬ್ ಸೀರೀಸ್ ಅಥವಾ ಏನಾದರೂ ಒಂದು ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದಾ? ನೋಡಿ, ನಾನೊಬ್ಬ ಕಲಾವಿದ, ನಾನೊಬ್ಬ ನಟ. ಸೊ ನನಗೆ ಯಾರೇ ಆದರೂ ನಾನು ಆ್ಯಕ್ಟ್ ಮಾಡೋದಕ್ಕೇನು ತೊಂದರೆ ಇರೋದಿಲ್ಲ. ಆ್ಯಂಡ್ ಸಾನಿಯಾ ನನ್ನ ಫ್ರೆಂಡ್ ಆಗಿರೋದ್ರಿಂದ ನನಗೆ ತುಂಬ ಖುಷಿ ಅಂತ ಒಂದು ಸಿನಿಮಾ ಆಫರ್ ಬಂದರೆ. ಆದರೆ ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ, ಸುಮ್ಮನೆ ನಾನು ಅವ್ರ ಫ್ರೆಂಡ್ಸ್ ಇದ್ದೀವಿ, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣ್ತೀವಿ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟು, ಆ ಸ್ಕ್ರಿಪ್ಟಿಗೆ ನಾನೇ ಹೀರೋ ಆಗಿ ಅವರೇ ಹೀರೋಯಿನ್ ಆಗಬೇಕು ಅಂತ ಆ ಸ್ಕ್ರಿಪ್ಟ್ ಡಿಮಾಂಡ್ ಮಾಡಿದ್ರೆ, ಆ ಸ್ಕ್ರಿಪ್ಟಿಗೆ ಇಬ್ಬರಿಗೂ ಕರೆಕ್ಟಾಗಿ ಹೊಂದುವಂಥ ಸ್ಕ್ರಿಪ್ಟ್ ಆಗಿದ್ರೆ ಖಂಡಿತ ಮಾಡ್ತೀನಿ. ಅದರಲ್ಲಿ ಏನಿದೆ, ಒಬ್ಬ ಕಲಾವಿದನಾಗಿ ನಾನು ಯಾರ ಜೊತೆ ಆ್ಯಕ್ಟ್ ಮಾಡೋದಕ್ಕೂ ಖುಷಿ ಪಡ್ತೀನಿ. ಸೊ ಒಳ್ಳೆ ಸ್ಕ್ರಿಪ್ಟ್ ಬೇಕಷ್ಟೇ. ಈಗ ರೂಪೇಶ್ ಅವರ ಒಂದು ಫ್ರೆಂಡ್ ಸರ್ಕಲ್ನ ಒಂದಷ್ಟು ಇಂಟರ್ವ್ಯೂ ಮಾಡುವಾಗ ಒಂದಷ್ಟು ಸೀಕ್ರೆಟ್ಗಳು ಹೊರಗಡೆ ಬಂತು. ಅದರಲ್ಲಿ ಒಂದು ಸೀಕ್ರೆಟನ್ನು ಜನರಿಗೆ ನೋಡಿ ಆಶ್ಚರ್ಯ ಆಯಿತು, ಇದು ನಿಜವಾಗ್ಲೂ ರೂಪೇಶ್ ಅವರು ಈ ಥರ ಇದ್ದಾರಾ ಅಂತ. ಅದೇನು ಸೀಕ್ರೆಟ್ ಅಂತ ಹೇಳಿದ್ರೆ, ಅನೂಪ್ ಸಾಗರ್ ಅವರು ಒಂದು ವಿಷಯ ಹೇಳಿರ್ತಾರೆ, ರೂಪೇಶ್ಗೆ ಒಬ್ಬನೇ ಮಲಗೋದಿಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಹೆದರ್ತಾನೆ. ಒಂದು ಕಡೆ ನಾವು ಹೋಗಿದ್ದಾಗ ಈ ಥರ ಎಷ್ಟು ಗಂಟೆಗೆ ಬರ್ತೀರಿ, ನನಗೆ ರಾತ್ರಿ ಕತ್ತಲೆಯಲ್ಲಿ ಇರೋದು ತುಂಬ ನನಗೆ ಭಯ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಹಿಂದೆಯಿಂದಲೇ ನನಗೆ ಆ ಥರ ಒಂದು ಭಯ. ಕತ್ತಲೆಯಲ್ಲಿ ಒಬ್ಬನೇ ಮಲಗೋಕ್ಕಾಗಲ್ಲ. ಮಲಗ್ತೀನಿ, ಇವಾಗ ಆಪ್ಷನೇ ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ, ಲೈಟ್ ಹಾಕೊಂಡು ಮಲಗ್ತೀನಿ. ನಾನು ಲೈಟ್ ಎಲ್ಲ ಆನ್ ಇಟ್ಟು ಮಲಗ್ತೀನಿ. ಶೂಟಿಂಗ್ ಎಲ್ಲ ದೂರ ಒಬ್ಬನೇ ಹೋದಾಗ ಈಗಲೂ ಹಂಗೆ. ನನಗೆ ಒಳಗಡೆ ಕತ್ತಲೆ ಹೆವಿ ಇದ್ರೆ ಆದರೆ ಮಲಗೋಕ್ಕಾಗತ್ತೆ. ಮಲಗಿ ಮಧ್ಯರಾತ್ರಿಯಲ್ಲಿ ಎಚ್ಚರ ಆದರೆ ಹೆಂಗೆ ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ, ಭಯ ಆಗುತ್ತೆ. ಸೊ ಆ ಕತ್ತಲೆ ಅಂದರೆ ಭಯ ನನಗೆ. ಒಬ್ಬನೇ ಮಲಗಲ್ಲ ನಾನು. ಒಬ್ಬನೇ ಮಲಗಿದ್ರು ಫುಲ್ ಲೈಟೆಲ್ಲ ಆನ್ ಮಾಡಿ ಮಲಗ್ತೀನಿ ನಾನು. ಸೊ ನಮ್ಮ ತುಳುನಾಡಿನಲ್ಲಿ ಕೂಡ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಏನಾದರೂ ಹೇಳೋದಾದರೆ ಒಂದು ಪ್ರೀತಿಯ ಮಾತುಗಳು ಕೊನೆಯ ಇದರಲ್ಲಿ? ತುಂಬ 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 ಥ್ಯಾಂಕ್ ಯು ಹೇಳ್ತೀನಿ ಎಲ್ಲರಿಗೂ. ಬಿಕಾಸ್ ನಮ್ಮ ತುಳುನಾಡಿನಾದ್ಯಂತ ಜನರು ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಇವನ್ ಹುಲಿವೇಷ ಕಲಿಸಿದ ಉದಯ್ ಪೂಜಾರಿ ಬಿರುವರು ಕುಡ್ಲದ ಸಂಘ ಇರ್ಬೋದು, ಅವ್ರಿಗೆ ಥ್ಯಾಂಕ್ ಯು. ಉದಯಣ್ಣ ನನ್ನ ತುಂಬ ಕ್ಲೋಸ್ ಫ್ರೆಂಡು. ಅದೇ ರೀತಿ ತುಂಬ ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಇಡೀ ಕರ್ನಾಟಕದಾದ್ಯಂತ ಪ್ರೀತಿ ಸಿಕ್ಕಿದೆ. ಆದರೆ ನಮ್ಮ ಊರವ್ರಿಗೊಂದು ಇರುತ್ತಲ್ಲ, ನಮ್ಮ ಊರವನು ಅನ್ನೋಂಥ ಒಂದು ಪ್ರೀತಿ. ಸೊ ತುಳುನಾಡಿನಲ್ಲಿ ನಾನು ಹಿಂದೆ ತುಳು ಸಿನಿಮಾಗಳು ಮಾಡಿದಾಗಲೂ ಅವ್ರು ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದವರು. ಸೊ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಥ್ಯಾಂಕ್ಸ್ ಒಂದು ಪದ ಆಗುತ್ತೆ, ಆದರೆ ಮನಸ್ಸಲ್ಲಿ ಆ ಪ್ರೀತಿ ಯಾವತ್ತೂ ಇದೆ. ಒಳ್ಳೊಳ್ಳೆ ಕೆಲಸಗಳ ಮುಖೇನ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಈಗ ಬಿಗ್ ಬಾಸಿನ ಹೊರಗಡೆ ಬರುವಾಗ ಇಲ್ಲಿ ಒಂದು ಸಣ್ಣ ಚರ್ಚೆ ಶುರುವಾಗ್ತಾ ಇದೆ. ಏನಂತ ಹೇಳಿದ್ರೆ, ನಾನಾ ರೂಪೇಶ್ ಕೈಕ್ ದಿಕ್ಕುವೇರಿಜ್ಜ ಮಾರೆ ಕನ್ನಡ ಇಂಡಸ್ಟ್ರಿಗೆ ಹೋಗ್ತಾರೆ ಅಂತ ಇಲ್ಲಿವರೆಗೆ ಒಂದು ಸಣ್ಣ ಹೆದರಿಕೆ ಶುರುವಾಗಿದೆ. ಅಯ್ಯೋ, ನಮ್ಮಲ್ಲಿ ಇರುವುದೇ ಲಿಮಿಟೆಡ್ ಹೀರೋಗಳು, ಅದರಲ್ಲಿ ರೂಪೇಶಿನ ಕನ್ನಡಕ್ಕೆ ಹೋದರೆ ಇಲ್ಲಿ ತುಳುವಿನ ಗತಿ ಏನು ಅಂತ ಹೇಳಿ ಏನು ಹೇಳ್ತೀರಿ ಅದ್ರ ಬಗ್ಗೆ ವೀಕ್ಷಕರಿಗೆ? ಒಂದು ಏನು ಅಂತಂದರೆ, ತುಳು ಭಾಷೆಯ ಸಿನಿಮಾ ರಂಗ ಏನಿದೆ ಅಂದರೆ, ನಾನೇ ಸಿನಿಮಾ ಮಾಡಿ ಇಲ್ಲಿ ಸಿನಿಮಾಗಳು ಆಗೋದು ಓಡೋದು ಅಂತಲ್ಲ, ಹೀರೋಸ್ ಇರೋದೇ ಲಿಮಿಟ್ ಅನ್ನೋದು. ಸೊ ನಾನು ಮಾಡದೇ ಇದ್ರು ಅದ್ಭುತ ಕಲಾವಿದರಿದ್ದಾರೆ. ಆದರೆ ನನ್ನ ಪರ್ಸನಲ್ ವಿಷಯ ಕೇಳೋದಾದರೆ, ನಾನು ಖಂಡಿತ ತುಳು ಸಿನಿಮಾ ಮಾಡ್ತೀನಿ. ನಾನು ಅದು ಹೇಳಿದ್ದೀನಿ, ತುಳು ಸಿನಿಮಾ ಮಾಡೋದು ನಾನು ಖುಷಿ. ಅದರಲ್ಲಿ ಮಾಡಿದ್ರು ತುಳುವನ್ನು ಬಿಡು, ತುಳು ಖಂಡಿತ ಮಾಡ್ತೀನಿ. ಅದೇ ತುಳು ಕನ್ನಡ ಒಳ್ಳೆಯ ಕಾನ್ಸೆಪ್ಟ್ ಎಲ್ಲಿದೆ ಅದಕ್ಕೆ ಆದ್ಯತೆ ಕೊಡ್ತೀನಿ. ಆದರೆ ತುಳು ಖಂಡಿತ ಮಾಡ್ತೀನಿ. ನನ್ನದೇ ಇವಾಗ ರಿಲೀಸ್ಗೆ ರೆಡಿ ಇದೆ ಸರ್ಕಸ್ಸು. ಸೊ ಖಂಡಿತ ತುಳು, ಅದರಲ್ಲಿ ಏನೋ ಗೊಂದಲ ಬೇಡ, ತುಳು ಮಾಡ್ತಾ ಇರ್ತೀನಿ ನಾನು. ಎಸ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಇಷ್ಟು ಸಪೋರ್ಟ್ ಕೊಟ್ಟಂಥ ಆಡಿಯನ್ಸಿಗೆ, ಆಮೇಲೆ ಒಂದು ಬಿಗ್ ಬಾಸ್ಗೂ ಕೂಡ ಇಲ್ಲಿಂದ ನೀವು ಥ್ಯಾಂಕ್ಸ್ ಹೇಳ್ಬೋದು. ಈಗ ಹೊರಗಡೆ ಬಂದಾದ್ಮೇಲೆ ಆ ಬಿಗ್ ಬಾಸ್ ವಾಯ್ಸ್ ಅನ್ನು ನೀವು ಮಿಸ್ ಮಾಡ್ತಾ ಇರ್ಬೋದು. ಇಲ್ಲಾಂದ್ರೆ ರೂಪೇಶ್ ಅವರೇ ಹೀಗೆ ಮಾಡಿ ಹಾಗೆ ಮಾಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಈ ತರ ಮಾಡಿ ಅಂತ ಹೇಳ್ತಾ ಇದ್ರು. ಕೊನೆಯದಾಗಿ ಈ ಒಂದು ಇಂಟರ್ವ್ಯೂ ಕೊನೆಯ ಕ್ಷಣದಲ್ಲಿ ವೀಕ್ಷಕರಿಗೆ, ಪಬ್ಲಿಕ್ಕಿಗೆ, ನಮ್ಮ ಬಿಗ್ ಬಾಸ್ಗೆ, ಸುದೀಪ್ ಅವರಿಗೆ ಏನು ಹೇಳೋದಕ್ಕೆ ಇಷ್ಟ? ಒಂದು ಬೊಂಬಾಟ್ ಸಿನಿಮಾ ಏನಿದೆ, ಸೊ ನಿಮ್ಮ ತಂಡಕ್ಕೆ, ಸೂರಜ್ ಆಗಿರ್ಬೋದು, ನಿಮ್ಮ ಇಡೀ ತಂಡ ಏನಿದೆ, ನೀವಾಗಿರೋ ಅಂದರೆ ಸೂರಜ್ ಅಂದರೆ ನೀವೇ, ಸೊ ನಿಮ್ಮ ತಂಡಕ್ಕೆ ಥ್ಯಾಂಕ್ ಹೇಳ್ತೀನಿ. ಬಿಕಾಸ್ ನೀವು ನನ್ನ ಏನು ವಿಚಾರಗಳನ್ನು ತೋರಿಸಿದಿರ ಕ್ಯೂರಿಯಾಸಿಟಿಯಿಂದ, ಅದು ಜನರಿಗೆ ಇನ್ನೂ ಕನೆಕ್ಟ್ ಆಗೋದಕ್ಕೆ ತುಂಬ ಒಂದು ಉತ್ತಮ ವೇದಿಕೆ ಆಯಿತು. ಬಿಕಾಸ್ ನಾನು ಮನೆ ಒಳಗಡೆ ಏನೇನೋ ಸ್ಟೋರಿ ಹೇಳ್ತಾ ಇದ್ದೆ, ಅದು ಹೊರಗಡೆ ನೀವು ತೋರಿಸಿದಾಗ ಜನರಿಗೆ ಇನ್ನೂ ಇದು ಹೌದು ಇದನ್ನೇ ಹೇಳ್ತಾ ಇದ್ದೇವೆ ಅಂತ ತುಂಬ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಎಲ್ಲ ವೀಕ್ಷಕರು ಯಾರೆಲ್ಲ ನನ್ನ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡ್ತೀರಾ ಈ ಪೇಜಲ್ಲಿ, ನಿಮಗೆ ಥ್ಯಾಂಕ್ ಯು. ಕರ್ನಾಟಕದಾದ್ಯಂತ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಕರ್ನಾಟಕ ಅಂತ ಇಲ್ಲಿ ಇಡೀ ವರ್ಲ್ಡಲ್ಲಿ ಸಪೋರ್ಟ್ ಮಾಡಿದ್ದೀರಾ ತುಂಬ ಕಡೆಗಳಲ್ಲಿ, ನಿಮಗೆಲ್ಲರಿಗೂ ನಿಮ್ಮ ಗೆಲುವಿದು, ನೀವಿಲ್ಲದೆ ನಾನಿಲ್ಲ, ನೀವು ಗೆಲ್ಸಿರೋದು, ನಾನು ಗೆದ್ದಿರೋದಲ್ಲ. ನಿಮಗೆ ಧನ್ಯವಾದ. ಆ್ಯಂಡ್ ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ನಾನು.
ಅದೇ ರೀತಿ ಬಿಗ್ ಬಾಸ್ ಮನೆ ತುಂಬ ಮಿಸ್ ಆಗ್ತಾಯಿದೆ. ಬೆಳಿಗ್ಗೆ ಹೇಳೋದಕ್ಕೆ ಮನಸ್ಸು ಬರಲ್ಲ, ಹಾಡಿಲ್ಲ, ಬಿಗ್ ಬಾಸ್ ವಾಯ್ಸ್ ಇಲ್ಲ. ಇಲ್ಲಿ ತುಂಬ ಟೆನ್ಷನ್ಗಳಿದೆ, ಒಳಗಡೆ ಏನೂ ಟೆನ್ಷನ್ ಇಲ್ಲ, ಸಣ್ಣ ಸಣ್ಣ ವಿಷಯಗಳೇ ಟೆನ್ಷನ್ ಅಷ್ಟೇ. ಇನ್ನೊಂದು ಯಾವುದಾದ್ರೂ ಒಳಗಡೆ ಹೋಗುವಂಥ ಒಂದು ಅವಕಾಶ ಸಿಗಲಿ ಅಂತ ಆಶಿಸ್ತೀನಿ. ಅಟ್ಲೀಸ್ಟ್ ಒಂದು ದಿನಕ್ಕೆ ಹೋಗಿ ಬರೋವಂಥದ್ದು. ತುಂಬ ಮಿಸ್ ಆಗ್ತಾ ಇದೆ ಬಿಗ್ ಬಾಸ್. ಆ್ಯಂಡ್ ಬಿಗ್ ಬಾಸ್ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್, ಪರಮ್ ಸರ್ ಆಗಿರ್ಬೋದು, ಇಡೀ ತಂಡಕ್ಕೆ. ಆ್ಯಂಡ್ ಸುದೀಪ್ ಸರ್, ನಿಮ್ಮ ಗೈಡೆನ್ಸ್ ಇಲ್ಲದೆ, ನಿಮ್ಮ ವೀಕೆಂಡಿನ ಮಾತುಗಳಿಲ್ಲದೆ, ನನ್ನ ಕಿರಿ ಮಾತುಗಳಿಲ್ಲದೆ ನನ್ನ ಜರ್ನಿ ಅಪೂರ್ಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಸಂದರ್ಶನಕ್ಕಾಗಿ ನಿಮಗೆ ಥ್ಯಾಂಕ್ ಯು. ಹಾಗೆಯೇ ನೀವು ಇಷ್ಟಪಟ್ಟ ಹಾಗೆ ಈಗ ಎಲ್ಲಿ ಹೋದರೂ ಜನ ಬರ್ತಾ ಇದ್ದಾರೆ. ಅದೊಂದು ಆಸೆ ಇತ್ತು, ನೀವು ಸಾಕಷ್ಟು ವರ್ಷದಿಂದ ಹೇಳ್ತಾ ಇದ್ರಿ, ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದಾನೆ, ಆ ಜನರು ಆ ಒಂದು ಪ್ರೀತಿ ಕೊಡ್ತಾ ಇಲ್ಲ. ಅಂದರೆ ನಿಮಗೆ ಬೇರೆ ಒಂದು ಕಲಾವಿದರು ನೋಡಿದಾಗ ಆ ಥರದ ಸಪೋರ್ಟ್ ನನಗೂ ಸಿಗಬೇಕು ಅಂತ ಪ್ರತಿ ಕಲಾವಿದನಿಗೆ ಆಸೆ ಇರುತ್ತೆ. ಅದು ದೇವರ ಆಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಈಗ ನೆರವೇರಿದೆ. ಎಲ್ಲಿ ಹೋದರೂ ಸೆಲ್ಫಿಗೆ ಮುಗಿ ಬೀಳ್ತಾ ಇದ್ದಾರೆ. ತುಂಬ ಬ್ಯುಸಿ ಇದ್ದೀರಿ. ಈ ಒಂದು ಬ್ಯುಸಿ ಲೈಫ್ ಲಾಂಗ್ ಇಷ್ಟೇ ಬ್ಯುಸಿಯಾಗಿ ಹೋಗ್ತಾ ಇರಲಿ. ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ನಾನು ಶುಭಾಶಯ ಕೊಡ್ತಾ ಇದ್ದೇನೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.